ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಕ್ತಿತಾ ನಮಸ್ತಸ್ಯೈ 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 ನಮೋ ನಮಃ. ಹಾಯ್, ಹಲೋ, ನಮಸ್ಕಾರ. ಮೊದಲಿಗೆ ಸ್ಪಂದನ ವಾಹಿನಿ ಕಡೆಯಿಂದ ನಾಡಿನ ಸಮಸ್ತ ವೀಕ್ಷಕರಿಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದು ತಾರೆಯರೊಂದಿಗೆ ನವರಾತ್ರಿಯ ಸಂಭ್ರಮ, ನವರಾತ್ರಿ ನವತಾರ ಸಂಭ್ರಮ. ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಜೊತೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಇವರು ಹಿರಿಯ ವಕೀಲರು ಹೌದು, ಹಾಗೆಯೇ ಅತ್ಯದ್ಭುತ ವಾಗ್ಮಿಯೂ ಹೌದು. ಬೆಳ್ತಂಗಡಿ ಕ್ಷೇತ್ರದ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಪ್ರತಾಪ್ ಸಿಂಗ್ ನಾಯಕ್ ಇವರು. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್. ಧನ್ಯವಾದ. ನಿಮ್ಮ ಮೂಲಕ ಎಲ್ಲ ವೀಕ್ಷಕರಿಗೂ ನವರಾತ್ರಿಯ ಶುಭಾಶಯಗಳು. ಇವತ್ತು ನನಗೊಂದು ವಿಶೇಷವಾದ ಭಾವನೆ. ಆಲದ ಮರದ ಮುಂದೆ ಒಂದು ಸಣ್ಣ ಹುಲ್ಲು ಕೂತಷ್ಟು ಫೀಲ್ ಆಗ್ತಾ ಇದೆ. ಮಾತಿನ ಮಲ್ಲ ಅಂತ ಹೇಳ್ಬೋದು ನೀವು. ಮಾತಿಗೆ ಇಳಿದ್ರೆ ಯಾರನ್ನು ನೀವು ಗೆಲ್ಲಲಿಕ್ಕೆ ಬಿಡುವುದಿಲ್ಲ. ಅಂಥ ಒಂದು ಅದ್ಭುತ ವಾಗ್ಮಿ ನೀವು. ಬಹಳ ಖುಷಿ ಆಗ್ತದೆ ಸರ್ ಇವತ್ತು ನಿಮ್ಮನ್ನು ಈ ಕಾರ್ಯಕ್ರಮದಲ್ಲಿ ನೋಡ್ತಿರುವಂಥದ್ದು. ನನಗೆ ಬರ್ತಾ ಇರುವಂತಹ ಮೊದಲ ಪ್ರಶ್ನೆ ಏನು ಅಂತ ಹೇಳಿದರೆ, ನೀವು ಕೋರ್ಟಲ್ಲಿ ಮಾತ್ರ ವಾದ ಮಾಡ್ತೀರಾ ಅಥವಾ ಮನೆಯಲ್ಲೂ ಹೊರಗಡೆಯೂ ವಾದ ಮಾಡ್ತೀರಾ? ವಾದ ಅಂತೇಳಿ ಹೇಳೋದಕ್ಕಿಂತ ವಿಮರ್ಶೆ ಮಾಡ್ತೇವೆ ಅಂಥೇಳಿ ಹೇಳ್ಬೋದು. ವಿಮರ್ಶೆ, ಹೌದು. ವಾದ ಅಂಥೇಳಿ ಹೇಳಿದರೆ ನಾನು ಸರಿ ಅಂಥೇಳಿ ಹೇಳುವಂಥದ್ದು. ವಿಮರ್ಶೆ ಅಂತ ಹೇಳಿದರೆ ಸತ್ಯ ಏನು ಅಂತ ಹೇಳುವಂಥದ್ದನ್ನು ಹುಡುಕುವಂಥದ್ದು. ಈ ಹಿನ್ನೆಲೆಯಲ್ಲಿ ವಿಮರ್ಶೆ ಹೆಚ್ಚು ಸೂಕ್ತ ಆಗ್ತದೆ. ಕೋರ್ಟಿನಲ್ಲಿರ್ಬೋದು, ಮನೆಯಲ್ಲಿರ್ಬೋದು, ಎಲ್ಲಿಯೂ ಆದರೂ ಕೂಡ ಎಲ್ರಿಗೂ ಅವರದೇ ಆದಂತಹ ಭಾವನೆಗಳು, ಯೋಚನೆಗಳು ಇರ್ತದೆ. ಪ್ರತಿಯೊಬ್ಬರೂ ಅವರವರ ಸಾಮರ್ಥ್ಯಕ್ಕೆ ಸರಿಯಾಗಿ ಯೋಚನೆಯನ್ನು ಮಾಡ್ತಾರೆ. ಅವರಿಗೆ ಸಿಕ್ಕಂತಹ ಸಂಸ್ಕಾರದ ಆಧಾರದ ಮೇಲೆ ಅವರ ಮಾತು, ಕತೆ, ನುಡಿಗಳು ಎಲ್ಲ ಇರ್ತವೆ. ಈ ಹಿನ್ನೆಲೆಯಲ್ಲಿ ಎಲ್ಲರ ಭಾವನೆಗಳನ್ನು ಗೌರವಿಸುತ್ತಾ ಅವರವರಿಗೆ ಅವರದೇ ಆದಂತಹ ರೀತಿಯಲ್ಲಿ ಯೋಚನೆಗಳನ್ನು ಇಟ್ಟುಕೊಳ್ಳುವಂತಹ ಸ್ವಾತಂತ್ರ್ಯ ಇದೆ ಅಂತೇಳಿ ಹೇಳ್ತಾ, ನಮ್ಮ ನಂಬಿಕೆ ಅಥವಾ ನಮ್ಮ ಯೋಚನೆಗಳನ್ನು ಜನರ ಮುಂದೆ ಇಡುವಂಥದ್ದು ಅಥವಾ ಜಡ್ಜರ ಮುಂದೆ ಇಡುವಂಥದ್ದು, ನ್ಯಾಯಾಧೀಶರ ಮುಂದೆ ಇಡುವಂಥದ್ದು. ಮನೆಯಲ್ಲಿ ನಡೀತದ ನಿಮ್ಮದು? ವಾದ ಇಲ್ಲದಿದ್ದರೆ ಆ ಕುಟುಂಬ ಜೀವನಕ್ಕೆ ಒಂದು ರುಚಿ ಇರುವುದಿಲ್ಲ. ಎಲ್ಲವೂ ಯಾರಾದರೂ ಹೇಳಿದರೆ ನಮ್ಮೊಳಗೆ ಯಾವುದೇ ರೀತಿಯ ಕೋಪ ಬರುವುದಿಲ್ಲ, ನಾವು ಯಾವಾಗಲೂ ಸುಖದಲ್ಲೇ ಇರ್ತೇವೆ, ನಗ್ತಾ ಇರ್ತೇವೆ ಅಂತ ಹೇಳಿದರೆ ಅದು ತಪ್ಪು. ಸ್ವಲ್ಪ ಆದರೂ ಹುಳಿ ಖಾರ ಎಲ್ಲ ಇದ್ದರೆ ಮಾತ್ರ ಜೀವನ. ಈಗ ಗೆಲುವಿನ ಬಗ್ಗೆ ನನಗೆ ಗೊಂದಲ ಇದೆ. ಗೆಲುವು ಯಾರಿಗೆ ಸರ್? ನಿಮಗೆ ಜಾಸ್ತಿ ಸಿಗ್ತದೆ ಅಥವಾ ನಿಮ್ಮ ಮನೆಯವರಿಗೆ? ಎಂಥದ್ದು ಜೀವನಕ್ಕೆ ಗೆಲುವಾಗಬೇಕು, ವ್ಯಕ್ತಿಗೆ ಗೆಲುವಾಗುವಂಥದ್ದಲ್ಲ, ಜೀವನಕ್ಕೆ ಗೆಲುವಾಗಬೇಕು. ಈ ಒಂದು ನಾವು ಹೇಳುವಾಗ ಹಾಡು ಹೇಳೋದಿಲ್ಲ, ಇರೋದು 3 ದಿವಸ, 3 ದಿವಸದ ಬದುಕಿನಲ್ಲಿ ಅತ್ಯಂತ ಸಂತೋಷದಿಂದ ಬರೀ ವಾದ ಅಥವಾ ಗೆಲುವು ಸೋಲು ಇದನ್ನೆಲ್ಲ ಮನಸ್ಸಿನಲ್ಲಿ ಇಟ್ಟುಕೊಂಡು ಬದುಕಿದರೆ ಮನಸ್ಸಿಗೆ ತುಂಬ ಗೊಂದಲಗಳು ನಿರ್ಮಾಣ ಆಗ್ತದೆ. ಅದಕ್ಕಿಂತ ಹೇಳ್ತಾರೆ ನೋಡಿ, ಭವಿಷ್ಯದ ಬಗ್ಗೆ ತುಂಬ ಆಲೋಚನೆ ಮಾಡದೆ, ಭೂತಕಾಲದಲ್ಲಿ ಆದದ್ದನ್ನು ಕೂಡ ಹೆಚ್ಚು ಯೋಚನೆ ಮಾಡದೆ, ಇವತ್ತಿನ ಈ ಹೊತ್ತಿನಲ್ಲಿ ಬದುಕುವಂತಹ ಒಂದು ಪ್ರಯತ್ನ ಮಾಡಬೇಕು ಅಂಥೇಳಿ ಹಿರಿಯರು ಏನು ಹೇಳಿದ್ದಾರೆ, ಅದನ್ನು ಅನುಸರಿಸಿದರೆ ಸೋಲು, ಗೆಲುವು, ಸುಖ, ದುಃಖ ಎಲ್ಲವೂ ಸಮಾನವಾಗಿ ತಗೊಳ್ಳಿಕ್ಕೆ ಆಗ್ತದೆ. ನಿಮ್ಮ ಎದುರು ಇವತ್ತು ನನ್ನ ಯಾವ ಪ್ರಶ್ನೆಗಳೂ ನಿಲ್ತಾ ಇಲ್ಲ. ಸರಾಗವಾಗಿ ನೀವು ಅದನ್ನು ಮರೆಮಾಚಿ ಉತ್ತರವನ್ನು ಕೊಡ್ತಾ ಇದ್ದೀರಿ. ನಿಮ್ಮ ಬಗ್ಗೆ ಗೂಗಲಲ್ಲಿ ನಾನು ಟೈಪ್ ಮಾಡಿದೆ ಸರ್, ಪ್ರತಾಪ್ ಸಿಂಗ್ ನಾಯಕ್ ಅವರು ಅಂತ. ಆದರೆ ಬಂದಿರುವಂತಹ ಒಂದು ವರ್ಡ್ ನನಗೆ ತುಂಬ ಹೊಳೆಯಿತು. ಏನಂತ ಹೇಳಿದರೆ ಸಾಫ್ಟ್ ಸ್ಪೋಕನ್ ಅಂತ. ಸೊ ಅದು ಹೇಗೆ ಸರ್? ವಾದ ಅಂತ ಹೇಳುವಾಗ ನಾವು ಜಿದ್ದಿಗೆ ಎದ್ದು ಬಿಡ್ತೇವೆ, ನಾವೇ ಗೆಲ್ಲಬೇಕು, ನಮ್ಮದೇ ಆಗಬೇಕು ಅನ್ನೋ ರೀತಿಯಲ್ಲಿ ವಾದ ಮಾಡ್ತೇವೆ. ಸಾಫ್ಟ್ ಸ್ಪೋಕನ್ ಆಗಿ ವಾದ ಮಾಡೋದು ಹೇಗೆ ಸರ್? ನೋಡಿ, ಕವಿಯ ಹೆಸರು ನೆನಪಿಗೆ ಬರೋದಿಲ್ಲ ನನಗೆ. ಅವರೊಂದು ಮಾತು ಹೇಳ್ತಾರೆ, ಎಲ್ಲಿದೆ ನಂದನ, ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ, ಒಳಗಿನ ತಿಳಿಯನ್ನು ಕಲುಕದೇ ಇದ್ದರೆ ಅಮೃತದ ಸವಿ ಇದೆ ನಾಲಗೆಗೆ ಅಂತ ಹೇಳಿ. ಹಾಗಾಗಿ ಒಳಗೆ ನಾವು ಯಾವ ರೀತಿಯ ಒಂದು ಶುದ್ಧ ಭಾವನೆಗಳನ್ನು ಇಟ್ಕೊಳ್ತೇವೆ, ಅದರ ಮೇಲೆ ನಾವು ಸಾಫ್ಟೋ ಹಾರ್ಡೋ ಆಗ್ತೇವೆ. ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು. ಈಗ ನವರಾತ್ರಿ ಹಬ್ಬದ ಸಂಭ್ರಮದಲ್ಲಿ ನಾವೆಲ್ಲರೂ ಇರ್ತೇವೆ. ನವರಾತ್ರಿ ಅಂತ ಹೇಳಿದ್ರೆ ನಮಗೆಲ್ರಿಗೂ ಒಂದು ವಿಶೇಷ ರೀತಿಯ ಸಂಭ್ರಮ. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಹಬ್ಬ ಒಂದು ಸರ್ತಿ ಬರುವಂಥದ್ದು, ಆದರೆ ನವರಾತ್ರಿ ಅಂತ ಹೇಳಿದ್ರೆ ಕಂಟಿನ್ಯೂಸ್ 9 ದಿನ ನಾವು ಆಚರಣೆ ಮಾಡ್ತೇವೆ. ನೀವು ಯಾವ ರೀತಿ ನವರಾತ್ರಿಯನ್ನು ಆಚರಿಸ್ತಾ ಇದ್ದೀರಿ? ನಾನು ನವರಾತ್ರಿಯನ್ನು
ಯಾವಾಗಲೂ ತಾಯಿಯ ಸ್ವರೂಪವನ್ನು ನವರಾತ್ರಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾರೆ. ಪ್ರಕೃತಿ ಇರ್ಬೋದು, ನಮ್ಮನ್ನು ಈ ಭೂಮಿಗೆ ತಂದವರಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಈ ಜಗತ್ತಿಗೆ ಪರಿಚಯಿಸುವಂಥದ್ದು ಯಾರು ಅಂತ ಹೇಳಿ ಕೇಳಿದರೆ ತಾಯಿಯೇ ಮೊದಲ ದೇವರು ಅಂತೇಳಿ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಈ 10 ದಿವಸ ಯಾರೆಲ್ಲ ಈ ಸಮಾಜಕ್ಕೆ ಅಥವಾ ಈ ದೇಶಕ್ಕೆ, ವಿಶ್ವಕ್ಕೆ ತಮ್ಮದೇ ಆದಂತಹ ರೀತಿಯಲ್ಲಿ ಕೊಡುಗೆಯನ್ನು ನೀಡಿದಂತಹ ಆ ಎಲ್ಲ ತಾಯಂದಿರನ್ನು ಈ ನವರಾತ್ರಿಯ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೇನೆ. ಎರಡನೇದು, ಈ ನವರಾತ್ರಿ ಇರಬಹುದು, ವಿಜಯದಶಮಿ ಇರಬಹುದು, ನೀವು ಸ್ವಲ್ಪ ಇದರ ವೈಭವವನ್ನು ನೋಡಿದರೆ ಅದರ ಹಿಂದೆ ಇರುವ ಸಂತೋಷವನ್ನು ಅಥವಾ ಸಂದೇಶವನ್ನು ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ತಪ್ಪಬಹುದು. ಇದು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ. ಸಾಮಾನ್ಯವಾಗಿ ಹೇಳ್ತಾರೆ ವಿಜಯದಶಮಿಯ ದಿವಸ ರಾವಣನನ್ನು ಸುಟ್ಟು ಹಾಕಿದರು ಅಂತ ಹೇಳಿ. ರಾವಣ ನೀವು ಕಥೆಯ ದೃಷ್ಟಿಯಲ್ಲಿ ಆಲೋಚನೆ ಮಾಡ್ತೀರಿ, ಅಥವಾ ಒಂದು ಗ್ರಂಥದ ದೃಷ್ಟಿಯಲ್ಲಿ ಆಲೋಚನೆ ಮಾಡ್ತೀರಿ, ಅಥವಾ ನವರಾತ್ರಿಯ ವಿಜಯದಶಮಿಯನ್ನು ರಾಕ್ಷಸವನ್ನು ಏನು ಸಂಹಾರ ಮಾಡಿದಂತಹ ದೃಷ್ಟಿಯಲ್ಲಿ ಆಲೋಚನೆ ಮಾಡ್ತೀವಿ ಅಂತ ಹೇಳಿ. ಆದರೆ ಅದೊಂದು ಮನುಷ್ಯನಿಗೆ ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತೇಳಿ ಹೇಳ್ತಾರೆ. ನೀವು ಬರೀ ಮಾತುಗಳನ್ನು ಮಾತ್ರ ಹೇಳಿದರೆ ಅದನ್ನು ಅಷ್ಟು ಬೇಗ ಗ್ರಹಿಸುವುದಕ್ಕೆ ಆಗೋದಿಲ್ಲ. ಆದರೆ ಒಬ್ಬ ರಾಕ್ಷಸನನ್ನು ತೋರಿಸಿ ತಾಯಿ ಅವನ ಅಹಂಕಾರವನ್ನು, ಅವನಲ್ಲಿರುವ ಕೆಟ್ಟ ಗುಣಗಳನ್ನೆಲ್ಲ ಒಡೆದೊಡಿಸುವ ದೃಷ್ಟಿಯಲ್ಲಿ ಸಂಹಾರ ಮಾಡ್ತಾರೆ ಅಂತ ಹೇಳಿ. ಆದರೆ ಅದರಲ್ಲಿ ಒಂದು ಸಂದೇಶ ಇದೆ. ವಿಜಯದಶಮಿಯ ಸಂದೇಶವು ಹಾಗೆ ನಾವು ನೋಡಿದರೆ ಎಲ್ಲರಲ್ಲಿಯೂ ರಾಮ ಇದ್ದಾನೆ, ಎಲ್ಲರಲ್ಲಿಯೂ ರಾವಣ ಇದ್ದಾನೆ. ಸರಿ ತಪ್ಪು ಯಾವುದು ಅಂತ ಹೇಳಿ ಒಳಗಿನ ಒಂದು ಧ್ವನಿ ಯಾವಾಗಲೂ ನಮ್ಮನ್ನು ಎಚ್ಚರಿಸ್ತದೆ, ನಮಗೆ ಹೇಳ್ತದೆ. ನಾವು ಯಾವ ಧ್ವನಿಗೆ ಹೆಚ್ಚು ಒತ್ತನ್ನು ಕೊಡ್ತೇವೆ, ಯಾವ ಧ್ವನಿಗೆ ಹೆಚ್ಚು ಶಕ್ತಿಯನ್ನು ಕೊಡ್ತೇವೆ ಅಂತ ಹೇಳುವುದರ ಮೇಲೆ ನಮ್ಮ ಜೀವನ ರೂಪುಗೊಳ್ತದೆ. ರಾಮನ ಸ್ವರಕ್ಕೆ ಹೆಚ್ಚು ಶಕ್ತಿ ಕೊಟ್ಟರೆ ಮನುಷ್ಯ ಒಳ್ಳೆಯ ದಾರಿಯಲ್ಲಿ ಹೋಗುವಂಥ. ರಾಮ ಅಂತೇಳಿ ಹೇಳಿದ ತಕ್ಷಣ ಯಾವುದೋ ಒಂದು ಧರ್ಮದ ಪೂಜೆಯ ಸಂಗತಿಯಾಗಿ ತಗೊಳ್ಬೇಡಿ. ಯಾಕೆಂತೇಳಿದರೆ ಈ ದೇಶದ ಒಂದು ಅಸ್ಮಿತೆಯ ಪ್ರತೀಕ. ಒಬ್ಬ ಮನುಷ್ಯ ಮಾಧವನಾಗಬಹುದು ಹೇಗೆ? ತನ್ನ ಸ್ವಪ್ರಯತ್ನದಿಂದ, ತನ್ನ ನಡವಳಿಕೆಯಿಂದ. ನಾವು ಮಹಾತ್ಮ ಗಾಂಧೀಜಿಯವರನ್ನು ಹೇಳ್ತೇವೆ. ಮಹಾತ್ಮ ಯಾಕೆ ಹೇಳ್ತೇವೆ ಅಂತ ಹೇಳಿದರೆ ಅವರು ಆ ರೀತಿಯಲ್ಲಿ ನಡ್ಕೊಂಡ್ರು ಅಂತ ಹೇಳುವ ಕಾರಣಕ್ಕೋಸ್ಕರ. ಈ ದೃಷ್ಟಿಯಲ್ಲಿ ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯ, ರಾವಣನ ಮೇಲೆ ರಾಮನ ವಿಜಯ. ಜೀವನದ ಸಾರ್ಥಕತೆ ಇರುವಂಥದ್ದೇ ಅದರಲ್ಲಿ. ಯಾರು ಹೆಚ್ಚು ಹೆಚ್ಚು ರಾಮನ ಗುಣಗಳನ್ನು ಪ್ರತಿದಿನ ತನ್ನ ಬದುಕಿನ ಕ್ಷಣಗಳನ್ನು ತಿದ್ದುವ ದಿಕ್ಕಿನಲ್ಲಿ, ಒಳ್ಳೆಯ ದಾರಿಗೆ ಹೋಗುವ ದಿಕ್ಕಿನಲ್ಲಿ ಪ್ರಯತ್ನ ನಿರಂತರವಾಗಿ ಮಾಡ್ತಾನೆ, ಅವನು ಒಳ್ಳೆಯ ದಾರಿಯಲ್ಲಿ ಹೋಗ್ತಾನೆ. ಮತ್ತು ಒಂದಲ್ಲ ಒಂದು ದಿನ ಅವನ ಕೆಲಸಗಳ ಆಧಾರದ ಮೇಲೆ ಅವರು ಮಹಾಪುರುಷರೋ, ಮಹಾತ್ಮರೋ ಅಥವಾ ದೈವ ಸ್ವರೂಪಿಗಳೋ ಅಂತ ಹೇಳುವಂತಹ ಮಟ್ಟಕ್ಕೆ ಬೆಳೀತಾರೆ. ನಿಮ್ಮ ಮಾತಿನಿಂದಲೇ ವಿಜಯದಶಮಿಯ ಒಂದು ಸಂಭ್ರಮ, ಸಂದೇಶ ಎರಡು ನಮ್ಮ ಕಣ್ಮುಂದೆ ಬಂತು ಸರ್. ಬಹಳ ಖುಷಿ ಆಯಿತು. ತುಂಬ ಸರಳವಾಗಿ ಅರ್ಥ ಆಗುವ ಹಾಗೆ ನಮಗೆಲ್ರಿಗೂ ತಿಳಿಸ್ಕೊಟ್ರಿ. ಈಗ ನಾನು ಕೇಳಬೇಕು, ನೀವು ಸಾಫ್ಟ್ ಸ್ಪೋಕನ್, ಹೌದು ಗೂಗಲಲ್ಲಿ ಬಂತು ಅಂತ ಪ್ರತಿಯೊಂದು ನಂಬಲಿಕ್ಕೆ ಆಗೋದಿಲ್ಲ ಅಲ್ಲ ಸರ್? ಹಾಗಾಗಿ ಏನಾದರೂ ಸಣ್ಣದಿರುವಾಗ ತರಲೆ ಮಾಡಿರುವಂಥದ್ದು ಏನಾದರೂ ನೆನಪಿದೆಯಾ? ಯಾಕಂತ ಹೇಳಿದರೆ ಸಾಫ್ಟ್ ಆಗಿದ್ದೀರಿ ಅಂತ ಹೇಳಿದರೆ ಮುಂಚೆ ಸ್ವಲ್ಪ ರಫ್ ಆ್ಯಂಡ್ ಟಫ್ ಇದ್ರು ಅಂತ ಅನಿಸ್ತಾ ಇದೆ. ಅಲ್ಲ, ಯಾರಾದರೂ ನಾನು ಆ ರೀತಿಯಲ್ಲಿ ತರಲೆ ಮಾಡಲಿಲ್ಲ ಅಂತ ಹೇಳಿ ಹೇಳ್ತಾರೆ ಅಂತ ಹೇಳಿ, ಆದರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಹೇಳಿ ಲೆಕ್ಕ. ಯಾಕೆ ಅಂತ ಹೇಳಿದ್ರೆ ಸಣ್ಣತನದಲ್ಲಿ ಆ ರೀತಿಯ ತರಲೆ ಮಾಡದಿದ್ರೆ ಆ ಬಾಲ್ಯಕ್ಕೆ ಅರ್ಥವೇ ಇಲ್ಲ. ಜೀವನದ ಅನುಭವ ಬರುವಂಥದ್ದೇ ಆ ಬಾಲ್ಯದ ಆ ಹುಡುಗಾಟಿಕೆಯಲ್ಲಿ. ಅದು ಕೃಷ್ಣ ಇರಬಹುದು, ರಾಮ ಇರಬಹುದು, ಅಥವಾ ಯಾರದೇ ಜೀವನವನ್ನ ತೆಗಿರಿ. ಮಹಾತ್ಮ ಗಾಂಧೀಜಿಯವರನ್ನೇ ತಗೊಳ್ಳಿ, ಸಣ್ಣ ವಯಸ್ಸಿನಲ್ಲಿ ಅವರೂ ಕೂಡ ತಪ್ಪುಗಳನ್ನು ಮಾಡಿದ್ದಾರೆ. ಆದರೆ ಅವರ ವಿಶೇಷತೆ ಏನು ಅಂತ ಹೇಳಿದ್ರೆ ಮತ್ತೆ ಅವರದನ್ನ ತಿದ್ದಿಕೊಂಡಿದ್ದಾರೆ. ಜೀವನದಲ್ಲಿ ಕೆಲವೊಂದು ಮೌಲ್ಯಗಳನ್ನು ನಂಬಿ ಅವರ ಜೀವನ ಪೂರ್ತಿ ಬದುಕಿದ್ದಾರೆ. ಅಂತಹ ದೃಷ್ಟಿಯಲ್ಲಿ ನಾನು ಸಹ ಖಂಡಿತವಾಗಿ ತರಲೆ ಮಾಡಿದ್ದೇನೆ. ನಾವು ಕೂತ್ಕೊಳ್ತಿದ್ದದೇ ಹಿಂದಿನ ಬೆಂಚಿನಲ್ಲಿ. ಹಿಂದಿನ ಬೆಂಚಿನಲ್ಲಿ ಕೂತವರೆಲ್ಲ ಇವತ್ತು ದೊಡ್ಡ ದೊಡ್ಡ ಎದುರೆದುರು ಕೂತವರೆಲ್ಲ ವಿದೇಶಕ್ಕೋ ಎಲ್ಲಿಗೋ ಹೋಗಿದ್ದಾರೆ. ಉಳಿದ ಒಂದು ಮಧ್ಯದವರೆಲ್ಲ ಈ ರಾಜಕೀಯದಲ್ಲಿ ಬಹಳ ಮೇಲೆ ಬಂದವರಿಗೆ
ಸುರಕ್ಷತೆ ಅಥವಾ ಸೆಕ್ಯೂರಿಟಿಯನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಪ್ರತಿಯೊಂದು ಮಾತಿನಲ್ಲೂ ಆಧ್ಯಾತ್ಮಿಕತೆ ತುಂಬಿ ತುಳುಕ್ತಾ ಇದೆ ಸರ್. ಬಹಳ ಖುಷಿ ಆಗ್ತಾ ಇದೆ ನಿಮ್ಮ ಮಾತುಗಳನ್ನ ಕೇಳಲಿಕ್ಕೆ. ನೋಡಿ, ನೀವು ಹೇಳುವಾಗ ಆಧ್ಯಾತ್ಮಿಕ ಅಂತ ಹೇಳುವ ಶಬ್ದ ತೆಗೆದ್ರಿ, ಈ ದೇಶದ ಆತ್ಮವೇ ಆಧ್ಯಾತ್ಮ. ಎಲ್ಲರೂ ಜಗತ್ತಿನಲ್ಲಿ ಎಲ್ಲರೂ ಸುಖ, ಸಂತೋಷ, ನೆಮ್ಮದಿಯನ್ನ ಹೊರಗೆ ಹುಡುಕಿದ್ರು. ಅದನ್ನು ತಿಂದರೆ, ಇದನ್ನು ಕುಡಿದ್ರೆ, ಅಲ್ಲಿಗೆ ಹೋದರೆ, ಇಲ್ಲಿಗೆ ಆದರೆ, ಕಾರು ಸಿಕ್ಕಿದ್ರೆ, ಬಂಗ್ಲೆ ಸಿಕ್ಕಿದ್ರೆ, ಇದು ಯಾವುದರಲ್ಲಿಯೂ ಕೊನೆಗಾಗುವಾಗ ನೀವು ಎಷ್ಟೋ ಬಾರಿ ನೋಡ್ತೇವೆ ನಾವು ಪ್ರವಾಸಕ್ಕೆ ಅಂತೇಳಿ ಬಹಳ ದೂರ ಹೋಗ್ತೇವೆ. ದೂರಕ್ಕೆ ಹೋಗಿ ಮತ್ತೆ ಮನೆಗೆ ಬಂದ ಮೇಲೆ ಮನೆಯಷ್ಟು ಸುಖದ ಜಾಗು ಬೇರೊಂದಿಲ್ಲ ಅಂತ ಹೇಳುವಂತಹ ಭಾವನೆಯನ್ನು ನಾವು ವ್ಯಕ್ತಪಡಿಸ್ತೇವೆ. ಅಲ್ಲಿ ಓಡಿದ್ದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ, ಮತ್ತೆ ಸುಖ ಎಲ್ಲಿ ಅಂತೇಳಿ ಕಂಡಾಗ ಮನೆಗೆ ಬಂದು ಆ ಈಸಿ ಚೇರ್ನಲ್ಲಿ ಕೂತು, ಅಯ್ಯೋ ದೇವರೇ, ಈ ಮನೆಯಲ್ಲಿರುವ ಸುಖ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ ಅಂತ ಹೇಳುವಂತಹ ಭಾವನೆ ಎಲ್ರಿಗೂ ಬರ್ತದೆ. ಹಾಗಾಗಿ ನಮ್ಮ ದೇಶದ ಆಧ್ಯಾತ್ಮ ಹೇಗೆ ಅಂತ ಹೇಳಿದರೆ, ನಾವು ಹೇಳ್ತೇವೆ ನೋಡಿ, ಜಗತ್ತಿಗೆ ಕೊಡುವಂತಹ ದೊಡ್ಡ ನಮ್ಮ ಕೊಡುಗೆ ಯಾವುದು ಅಂತ ಹೇಳಿ ಕೇಳಿದರೆ, ಯಾವ ದಿವಸ ನೀವು ಅಂತರಂಗದ ಪ್ರಯಾಣವನ್ನು ಮಾಡೋದಕ್ಕೆ ಪ್ರಾರಂಭಿಸ್ತೀರಿ, ಹೊರಗೆ ಸುಖ ಶಾಂತಿಗಳನ್ನು ಹುಡುಕದೆ ನಿಮ್ಮ ಒಳಗೆ ಇದೆ ಅಂತ ಹೇಳುವಂತಹ ಸತ್ಯವನ್ನು ತಿಳ್ಕೊಂಡು ಬದುಕಿನಲ್ಲಿ ನಡೆಯುವ ಪ್ರಯತ್ನ ಮಾಡ್ತೀರಿ, ನೀವು ಹೊರಗೆ ಹುಡುಕುವ ಎಲ್ಲ ಸಂಗತಿಗಳು ಖರ್ಚಿಲ್ಲದೆ ಒಳಗೆ ಸಿಗ್ತದೆ. ಖಂಡಿತವಾಗ್ಲೂ ಸರ್, ಸರಳ ಜೀವನ ಹೇಗಿರಬೇಕು ಅಂತ ಇವತ್ತು ನೀವು ಮಾತಿನಲ್ಲೇ ತೋರಿಸ್ಕೊಟ್ಬಿಟ್ರಿ. ನೀವು ಹೇಳಿದ್ರಿ ಹನುಮಂತನಲ್ಲಿ ಆ ಒಂದು ಶಕ್ತಿ ಇದೆ ಅಂತ ಯಾರೋ ಎಚ್ಚರಿಸ್ಬೇಕಾಯ್ತು ಅಂತ. ಹಾಗಾಗಿ ಖಂಡಿತವಾಗಿ ಯಾರ ಒಂದು ಶಕ್ತಿಯನ್ನು ಯಾರಾದ್ರೂ ಎಚ್ಚರಿಸುವವರು ಇರಬೇಕು ಅನ್ನೋ ನೀವು ಸಂದೇಶವನ್ನ ಕೊಟ್ರಿ. ಹೀಗಿರುವಾಗ ನಿಮ್ಮಲ್ಲಿ ಇಂತಹ ಶಕ್ತಿ ಇದೆ ಅಂತ ಯಾರು ಗುರುತಿಸಿದ್ದು ಸರ್? ನೋಡಿ, ಅದು ಒಬ್ಬರು ಅಂತ ಹೇಳುವಂಥದ್ದನ್ನ ಹೇಳಲಿಕ್ಕೆ ಬರುವುದಿಲ್ಲ. ನೋಡಿ, ಹೇಳ್ತಾರೆ ನೋಡಿ, ಮನೆಯ ಮೊದಲ ಪಾಠಶಾಲೆ ತಾಯಿ, ನಮ್ಮ ತಂದೆ, ಅವ್ರು ನಡ್ಕೊಂಡಂತಹ ರೀತಿ. ನೀವು ಎಷ್ಟೇ ಮಕ್ಕಳಿಗೆ ಆ ಸಣ್ಣ ವಯಸ್ಸಿನಲ್ಲಿ ಕೇಳಿ, ನಿಮಗೆ ಸ್ಫೂರ್ತಿ ಕೊಟ್ಟ ಒಬ್ಬ ವ್ಯಕ್ತಿಯ ಹೆಸರು ಹೇಳಿ ಅಂತ ಹೇಳಿದರೆ, ಯಾರೂ ದೊಡ್ಡ ದೊಡ್ಡ ರಾಷ್ಟ್ರ ಪುರುಷರು ಅಥವಾ ವಿಶ್ವದ ದೊಡ್ಡ ದೊಡ್ಡ ನಾಯಕರುಗಳ ಹೆಸರು ತೆಗೆಯುವುದಿಲ್ಲ. ನನ್ನ ಅಮ್ಮ, ನನ್ನ ಅಪ್ಪ ಮತ್ತು ನನಗೆ ಪ್ರಾಥಮಿಕ ಶಾಲೆಯಲ್ಲಿ ಕಲಿಸಿದಂತಹ ನನ್ನ ಗುರುಗಳು ಅಂತ ಹೇಳುವಂತಹ ಮಾತು ಸಹಜವಾಗಿ ಬರ್ತದೆ. ಅದರ ಜೊತೆಗೆ ಜೀವನದ ಅನುಭವ ಏನಿದೆ, ನನ್ನ ಹತ್ರ ಕೇಳ್ತೀರಿ ಅಂತ ಹೇಳಿದ್ರೆ, ನನಗೆ ನನ್ನ ತಂದೆಯವರು, ನೀವು ಯಾವುದರ ದೃಷ್ಟಿಯಲ್ಲಿ ಅಂತ ಹೇಳಿದರೆ ಸಾರ್ವಜನಿಕ ಜೀವನದಲ್ಲಿ ಸಮಾಜಕ್ಕೋಸ್ಕರ ಬದುಕಬೇಕು ಅಂತ ಹೇಳುವಂತಹ ಕಲ್ಪನೆ ಕೊಟ್ಟವರು ನನ್ನ ತಂದೆಯವರು. ತಾಯಿಯವರು ನೀವು ಹೇಳಿದಂತಹ ಅವರಷ್ಟು ಸೌಮ್ಯ ನಾನು ಅನುಭವಿಸಿದಂಥ ರೀತಿಯಲ್ಲಿ ಎಷ್ಟೇ ಹೊತ್ತಿಗೆ ಬರಲಿ, ಎಷ್ಟೇ ಜನ ಬರಲಿ, ಎಲ್ರಿಗೂ ಹೊಟ್ಟೆ ತುಂಬ ಬಡಿಸಿ ಹೋಗ್ತಿದ್ದಂಥವ್ರು ಅವರು. ಅದರಲ್ಲಿ ಅವರಿಗೆ ಬೇಸರ ಅಂತ ಹೇಳುವಂಥದ್ದು ಇರಲೇ ಇಲ್ಲ. ಅದರ ಜೊತೆಗೆ ಊಟ ಮಾಡದಿದ್ದರೆ ಅವರು ಬೇಸರ ಪಡ್ತಿದ್ದರು, ನೀವು ಬೇಕಾದಷ್ಟು ಊಟ ಮಾಡಬೇಕು ಅಂತ. ಆ ರೀತಿಯಲ್ಲಿ ನಮಗೆ ಪ್ರೇರಣೆ ಕೊಟ್ಟಿದ್ದಾರೆ. ಆ ದೃಷ್ಟಿಯಲ್ಲಿ ಜೀವನದುದ್ದಕ್ಕೂ ಕಲಿತಾ ಇದ್ದೇವೆ. ಕೆಲವೊಮ್ಮೆ ತಪ್ಪುಗಳಾಗ್ತದೆ, ಅದನ್ನು ಸರಿ ಮಾಡಿಕೊಂಡು ಮತ್ತೆ ಪುನಃ ಮುಂದೆ ಹೋಗುವಂತಹ ಪ್ರಯತ್ನ ಮಾಡ್ತೇವೆ. ಈಗ ನಾನು ಕೇಳಿದ್ದು ನಿಮ್ಗೆ ಯಾರು ಪ್ರೇರಣೆ ಅಂತ, ಆದ್ರೆ ಈಗ ನೀವು ನಮ್ಗೆಲ್ಲರಿಗೂ ಪ್ರೇರಣೆ ಆದ್ರಿ ಅಂತ ಒಳ್ಳೆ ಮಾತುಗಳನ್ನ ಆಡಿದ್ರಿ ಕೂಡ. ಸರ್, ತುಂಬಾ ಆಧ್ಯಾತ್ಮಿಕತೆ ಮಾತಾಡ್ತಾ ಇದ್ದೇವೆ, ಧಾರ್ಮಿಕತೆ ಮಾತಾಡ್ತಾ ಇದ್ದೇವೆ, ಆದ್ರೆ ನಿಮ್ಮನ್ನು ಸ್ವಲ್ಪ ಹಬ್ಬದ ಜೋಶಿಗೆ ಕರ್ಕೊಂಡು ಹೋಗ್ಬೇಕು ಅಂತ ನಂಗೆ ಬಹಳ ಆಸೆ ಆಗ್ತಾ ಇದೆ. ಹೀಗಿರುವಾಗ ಹಬ್ಬದ ಸಂದರ್ಭದಲ್ಲಿ ಮಾಡುವಂತಹ ತರಲೆಗಳು ಒಂದಲ್ಲ, ಎರಡಲ್ಲ, ನೂರಲ್ಲ, ಹೆಚ್ಚು ತರಲೆಗಳನ್ನ ನಾವು ಮಾಡ್ತಾ ಇರ್ತೇವೆ. ಮನೆಯಲ್ಲಿ ಅಮ್ಮ ಎಲ್ಲ ರೆಡಿ ಮಾಡ್ತಾ ಇದ್ರೆ ನಾವು ಹಾಳು ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಮನೆಯಲ್ಲಿ ಅಮ್ಮ ಕ್ಲೀನ್ ಮಾಡ್ತಾ ಇದ್ರೆ ನಾವು ಒರೆಸಿದಲ್ಲೇ ನಡ್ಕೊಂಡು ಹೋಗಿ ಇನ್ನೂ ಟಾರ್ಚರ್ ಕೊಡ್ತೇವೆ. ಹಾಗೆ ಪೂಜೆಗೆ ಅಂತ ಪ್ರಸಾದ ಇಟ್ರೆ ಪೂಜೆಯಲ್ಲಿ ದೇವರು ಸ್ವೀಕರಿಸೋಕ್ಕಿಂತ ಮುಂಚೆ ನಾವು ಒಂದು ಟೇಸ್ಟ್ ನೋಡುವಂತ ಕೆಲವೊಂದು ಒಳ್ಳೊಳ್ಳೆ ಪದ್ಧತಿಗಳಿದೆ. ನೀವು ಅದನ್ನು ಮಾಡಿದೀರಾ ಅನ್ನೋ ಕುತೂಹಲ. ನಾನು ಮಾಡಿದ್ದೇನೆ, ಆದರೆ ನಾನು ಸಿಕ್ಕಿ ಬೀಳಲಿಲ್ಲ. ನನ್ನ ತಮ್ಮ ಸಿಕ್ಕಿ ಬಿದ್ದಿದ್ದ. ಅವನನ್ನು ತಂದೆಯವರು ಒಂದು ಮೂಲೆಯಲ್ಲಿ ಒಂದಷ್ಟು ಗಂಟೆ ಮೂಲೆಗೆ ಮುಖ ಮಾಡಿ ನಿಲ್ಲಿಸಿದ್ರು ಆಗಿನ ಕಾಲದಲ್ಲಿ. ಅಲ್ಲ, ಅದೊಂದು ಪಾಠದ ದೃಷ್ಟಿಯಲ್ಲಿ ಅವರು ಹಾಗೆ ಮಾಡಿರುವಂತದ್ದು. ನಮ್ಮೊಳಗೆ ಆ ಸಂಯಮ ಇರಬೇಕು, ನಮ್ಮೊಳಗೆ ಆ ತಾಳ್ಮೆ ಇರಬೇಕು ಅಂತ ಹೇಳುವ ಕಾರಣಕ್ಕೆ. ಆ ಕಾರಣಕ್ಕೋಸ್ಕರವೇ ಇವತ್ತು ನಾವು ಪರಿಸ್ಥಿತಿ ಯಾವುದೇ ರೀತಿದಿದ್ದರೂ ಅದನ್ನು ಎದುರಿಸಿಕೊಂಡು ಹೋಗುವಂತಹ ಒಂದು ಮನಸ್ಥಿತಿ ನಮ್ಮಲ್ಲಿ ಇದೆ. ನೀವು ಯಾವ ಕೆಲಸ ಮಾಡಿದ್ರಿ ಅಂತ ತಿಳ್ಕೊಳ್ಬೋದಾ ಸರ್? ಏನು ಕ್ಯಾಮರಾದ ಮುಂದೆ ಎಲ್ಲವನ್ನು ಹೇಳಿದರೆ ಅದು ದಾಖಲೆಯಾಗಿ ಮತ್ತೆ ಅದು ಇಂಥದ್ದು ಹೇಳ್ತಾರೆ. ಆದರೆ ಖುಷಿ ಇದೆ ನೋಡಿ. ಹೇಳ್ತಾರೆ ಹಬ್ಬ ಅಂತ ಹೇಳುವಂಥದ್ದು ಒಂದು ನೆವನ ಮಾತ್ರ.
ನಾವೆಲ್ಲ ಸೇರೋದು ಮುಖ್ಯ. ನಾವೆಲ್ಲ ಸೇರಿ ಸಂತೋಷಪಟ್ಟು ಈ ನವರಾತ್ರಿಯ ಸಂದರ್ಭದಲ್ಲಿ, ಈಗಂತೂ ಕುಟುಂಬಗಳು ಬಹಳ ಸಣ್ಣದಾದದರ ಹಿನ್ನೆಲೆಯಲ್ಲಿ ಮನೆಯಲ್ಲಿ ಸರಿ ಒಂದು ನಮ್ಮ ಪರಿವಾರದ ಜೊತೆಗೆ ಕಾಲ ಕಳೆಯುವ ಅಂತ ಹೇಳಿದರೆ ನಾವು ಬಹಳ ವೇಗದಲ್ಲಿ ಓಡ್ತಾ ಇದ್ದೇವೆ. ಯಾಕೆ ಆ ವೇಗದಲ್ಲಿ ಓಡ್ತಾ ಇದ್ದೇವೆ ಅಂಥೇಳಿ ಎಷ್ಟೋ ಬಾರಿ ನಮಗೇ ಗೊತ್ತಿಲ್ಲ. ಆದರೆ ಇಂತಹ ಹಬ್ಬಗಳು ಏನಿದೆ ಅದು ವರ್ಷ ಪೂರ್ತಿ ಬೇರೆ ಬೇರೆ ಹೆಸರಲ್ಲಿ ಆಗುವ ಹಬ್ಬಗಳು ನಮ್ಮ ಇಡೀ ಊರನ್ನು ಒಟ್ಟಿಗೆ ಸೇರ್ತದೆ. ಜಾತ್ರೆ ಅಂತ ಹೇಳಿದ ತಕ್ಷಣ ಊರಿನಲ್ಲಿ ಒಟ್ಟಿಗೆ ಸೇರ್ತೇವೆ, ನಾವೆಲ್ಲ ಒಂದು ಅಂತ ಹೇಳುವಂತಹ ಭಾವನೆ ಬರ್ತದೆ ನಮ್ಮ ಒಳಗೆ. ನಿಜವಾಗಿ ಹೇಳ್ತಾರೆ, ನಮ್ಮ ಮೂಲ ಸ್ವರೂಪ ಯಾವುದು ಅಂತ ಹೇಳಿದರೆ ಆನಂದವೇ. ಆನಂದವೇ ನಮ್ಮ ಮೂಲ ಸ್ವರೂಪ. ನೀವು ಹೇಳಿದ್ರಿ ಮಕ್ಕಳು ದೇವರ ಸಮಾನ ಅಂತ. ನಿಮ್ಮೆದುರು ನಾನು ಕೂಡ ಈಗ ಪುಟ್ಟ ಮಗುಸೆ, ಹಾಗಾಗಿ ಒಂದು ಕೋರಿಕೆ ನಿಮ್ಮಲ್ಲಿ. ಸೈಕಲ್ ಇದು ಜೋಕ್ ಅಂತ ಏನೋ ಇದೆ ಅಂತ ಎಲ್ಲರೂ ಕೇಳ್ತಾ ಇದ್ದಾರಂತೆ, ಇದು ಏನು ಅಂತ. ಹಾಗಾಗಿ ಪುಟ್ಟ ಮಗು ಕೇಳಿದ ನಂತರ ನೀವು ಇಲ್ಲ ಅಂತ ಹೇಳೋದಿಲ್ಲ, ಖಂಡಿತವಾಗ್ಲೂ ಹೇಳ್ತೀರಿ. ಅಂಥದ್ದು ಏನೂ ಇಲ್ಲ. ಸಾಮಾನ್ಯವಾಗಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನಿಮಗೊಂದು ಸೂತ್ರ ಹೇಳಿಕೊಡ್ತೇನೆ. ಕುತೂಹಲ ಉಳಿಯುವ ರೀತಿಯಲ್ಲಿ ನಾವು ಏನಾದರೂ ಒಂದು ಸಂಗತಿಯನ್ನ ವೀಕ್ಷಕರ ಮುಂದೆ ಬಿಟ್ಟು ಹೋಗಬೇಕು. ಆವಾಗ ನೋಡಿ, ನೀವು ಇವರು ಯಾರು ನಮ್ಮ ಪ್ರಾಣೇಶ್ನವರು ಹೇಳ್ತಾರೆ, ಒಂದು ಬಾಗಿಲು ತೆಗೆಯುವುದಕ್ಕೆ 3 ಎಪಿಸೋಡ್ಗಳು ಹೋಗ್ತವೆ, ಡಣ್ 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 ಅಂತೇಳಿ. ಏನೂ ಇರುವುದಿಲ್ಲ, ಬರೋ ಸರ್ತಿಯೂ ಪುನಃ ಬಾಗಿಲೇ ತೆಗೆಯುವಂಥದ್ದು. ಅದೇ ರೀತಿಯಲ್ಲಿ ಕುತೂಹಲ ಉಳಿಬೇಕಲ್ಲ, ಅದಕ್ಕೋಸ್ಕರ ಒಂದು ಕಥೆಯನ್ನು ಹೇಳಿದ್ದಷ್ಟೇ. ಕಥೆ ಅಂದರೆ ಒಂದು ಇಂಥದ್ದೊಂದು ಇದೆ ಅಂತ ಹೇಳಿಕೊಂಡು ನಮ್ಮ ಲೋಕಸಭಾ ಸದಸ್ಯರು ಇವರದೊಂದು ಇಂಥದ್ದೊಂದು ಕಥೆ ಇದೆ ಅಂತೇಳಿ ಹೇಳಿದರು. ಅದು ಬಿಟ್ಟರೆ ಏನು ಬಹಳ ದೊಡ್ಡ ಸಂಗತಿ. ಕುತೂಹಲಕ್ಕೆ ತೆರೆ ಇಳಿಯುವಂತ ಮನಸ್ಸಾಗ್ತಾ ಇಲ್ವಾ ಸರ್ ಇಷ್ಟು ಕೇಳಿದ ನಂತರ? ಕುತೂಹಲ ಅಂತ ಹೇಳಿದ್ರೆ ಏನು ಇರೋದಿಲ್ಲಕ್ಕ. ಒಂದು ನೋಡಿ, ಸಣ್ಣ ವಯಸ್ಸಿನಲ್ಲಿ ಕೆಲವೊಂದು ಸಂಗತಿಗಳು, ಆಯಾ ವಯಸ್ಸಿನಲ್ಲಿ ಕೆಲವೆಲ್ಲ ಸಂಗತಿಗಳನ್ನು ಮಾಡ್ತೇವೆ. ಅದನ್ನು ಈಗ ಹೇಳಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಅದರಲ್ಲಿಯೂ ಒಬ್ಬ MLC ಆಗಿ ಹೇಳುವುದು ಇನ್ನೂ ಕಷ್ಟ. ಕುತೂಹಲ ಇರಲಿ, ಅದು ಕುತೂಹಲ ಇರ್ಲಿ. ಯಾವತ್ತಾದ್ರೂ ಈ ವಿಷಯ ಗೊತ್ತಾಗ್ತದೋ ಅಥವಾ ಪರ್ಸನಲ್ ಆಗಿ ನಂಗಾದ್ರೂ ಹೇಳ್ತಾರ ಅಂತ ನಾನು ಕಾಯ್ತಾ ಇರ್ತೇನೆ. ಆಗ್ತದೆ ಖಂಡಿತ ಖಂಡಿತ. ಪ್ರತಿಯೊಂದು ನೀವು ಹಾಸ್ಯವನ್ನ ಅಥವಾ ಸಂತೋಷವನ್ನ ನೀವು ಸುತ್ತಮುತ್ತ ನೋಡಿದ್ರೆ ಇಲ್ಲೇ ಸಿಗ್ತದೆ. ನಾವು ಮಾತ್ರ ಅದು ಹಾಸ್ಯ ಅಂತ ಹೇಳಿದ್ರೆ ಯಾವುದೋ ಒಂದು ಜೋಕ್ಸು, ಇಂಥವರೇ ಮಾತಾಡಿದ್ರೆ ಮಾತ್ರ. ನಿಮ್ಮ ಬದುಕಿನ ಸುತ್ತಮುತ್ತ ನೋಡಿದ್ರೆ ಕೂಡ ನೀವು ಸಂತೋಷ ಪಡುವಂತಹ ತುಂಬಾ ಸಂಗತಿಗಳು ನಮಗೆ ಸಹಜವಾಗಿ ಸಿಗ್ತದೆ. ನೋಡುವ ಮನಸ್ಸು ಬೇಕಷ್ಟು. ಎಷ್ಟು ಒಳ್ಳೆ ಮಾತುಗಳನ್ನು ಹೇಳಿದ್ರೆ ಸರ್. ನಿಮ್ಮ ನಗು ಯಾವತ್ತೂ ಹೀಗೆ ಇರಬೇಕು. ಆದ್ರೆ ನಿಮ್ಮ ಜೊತೆ ಮಾತುಕತೆ ಹೀಗೆ ಮುಂದುವರಿತದೆ ಒಂದು ಪುಟ್ಟ ವಿರಾಮದ ನಂತರ. ನೋಡಿದ್ರಲ್ಲ ವೀಕ್ಷಕರೇ, ಮಾತುಕತೆ ಹೀಗೆ ಮುಂದುವರಿಯುತ್ತದೆ ಒಂದು ಪುಟ್ಟ ವಿರಾಮದ ನಂತರ. ಸರ್ವಭೂತೇಷು ವಿಷ್ಣುಮಾಯೇತಿ ಶಕ್ತಿತ ನಮಸ್ತಸ್ಯೈ 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 ನಮೋ ನಮಃ. ಈ ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ವಿಷ್ಣುಮಾಯೇತಿ ಶಕ್ತಿತ ನಮಸ್ತಸ್ಯೈ 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 ನಮೋ ನಮಃ. ವಿರಾಮದ ಬಳಿಕ ನವರಾತ್ರಿ ನವತಾರ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಒಂದು ವಿರಾಮವನ್ನು ತಗೊಂಡು ಬಂದ್ವಿ. ಈ ನಿಮ್ಮ ಬಗ್ಗೆ ನಾನು ಕೆಲವೊಂದು ಇನ್ಫಾರ್ಮೇಶನ್ ತಗೊಳ್ಳುವಾಗ ಇನ್ನೊಂದು ಇನ್ಫಾರ್ಮೇಶನ್ ನನಗೆ ಸಿಕ್ಕಿತ್ತು. ಈ ಹನಿಮೂನಲ್ಲಿ ಯಾವುದೋ ಒಂದು ಭಾಷೆಯ ಕಾರಣದಿಂದಾಗಿ ಒದ್ದಾಡಿದ್ರಂತಪ್ಪ, ಇದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ನನ್ನದೊಂದು ನಂಬಿಕೆ ಇದೆ, ನೀವು ಕೆಲವೆಲ್ಲ ನಿಮಗೆ ಗೊತ್ತಿಲ್ಲದ ಸಂಗತಿಗಳನ್ನ ಮಾಡಲಿಕ್ಕೆ ಹೋಗದೇ ಇದ್ರೆ ನಿಮಗೆ ಜೀವನದ ನಿಜವಾದ ಮುಖ ಸಿಗುವುದಿಲ್ಲ. ಸುಮ್ಮನೆ ಮದುವೆ ಆದ ಹಾಗೆ ನಾನು ಮದುವೆ ಆಗಲಿಲ್ಲ ಅಂತ ಹೇಳಿದ್ರೆ ನಿಮಗೂ ಹೇಳ್ತೇನೆ, ಹನಿಮೂನ್ ಅಂತ ಹೇಳುವಂಥದ್ದು ಹೋಗಲೇಬೇಕು. ಯಾಕೆ ಅಂತ ಹೇಳಿದ್ರೆ ತುಂಬ ರೀತಿಯ ಒಂದು ಏನು ಜೀವನ ತೆರೆದುಕೊಳ್ತದಲ್ಲಿ. ನೀವು ಪ್ರತಿ ಸರ್ತಿ ಇನ್ನೊಂದು ಸಂಗತಿ ಹೇಳೋದಕ್ಕಿಂತ ಇದನ್ನು ಕ್ಯಾಮರಾದ ಮುಂದೆ ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಮದುವೆ ಆದ ಹಾಗೆ ನನ್ನ ಶ್ರೀಮತಿಯವರು ಇಲ್ಲಿ ಮಂಗಳೂರಿನವರೇ, ನಾವು ಹನಿಮೂನಿಗೆ ಅಂತ ಹೇಳಿ ಎಲ್ಲಿಗೆ ಹೋದೆವು, ಇಲ್ಲಿ ಊಟಿಗೆ ಹೋದಾಗ ನಾವು ತುಂಬ ಸಿನಿಮಾದಲ್ಲೆಲ್ಲ
ನೋಡ್ತೇವೆ ನೋಡಿ. ಇಬ್ಬರೇ ಒಂದು ದೋಣಿಯಲ್ಲಿ ಕೂತು ದೋಣಿ ಸಾಗಲಿ ಅಂತ ಹೇಳಿಕೊಂಡು ಹೋಗುದು, ಮೇಲೆ ಚಂದ್ರ, ಕೆಳಗೆ ಈ ನೀರಿನ ಒಂದು ಇದರಲ್ಲಿ ಆ ರೀತಿಯ ಒಂದು ಅನುಭವ ಪಡಿಬೇಕು. ಇವರೊಟ್ಟಿಗೆ ಒಂದು ಹೊಸದಾಗಿ ಮದುವೆ ಆದದ್ದು ಬೇರೆ ಹೆಂಡತಿಗೂ ನನ್ನ ಸಾಮರ್ಥ್ಯವು ಗೊತ್ತಾಗಬೇಕಲ್ಲ ಅಂಥೇಳಿ ಅಲ್ಲಿ ಬೇರೆ ಬೇರೆ ನಮನೆಯ ತುಂಬ ರೀತಿಯ ದೋಣಿಗಳಿದ್ದಾವೆ. ಆದರೆ ನನಗೆ ಸಿನಿಮಾದಲ್ಲಿ ಆ ಹುಟ್ಟು ಹಾಕುವಂತಹ ದೋಣಿಯೇ ಮನಸ್ಸಲ್ಲಿ ಕೂತ ಕಾರಣ ನಾನು ಅದೇ ಬೇಕು ಹೇಳಿದೆ. ನಮ್ಮಿಬ್ಬರನ್ನು ಅದರಲ್ಲಿ ಕೂತ್ಕೊಳಿಸಿದ್ರು. ಕೂತ್ಕೊಳಿಸಿ ಆದ ಮೇಲೆ ಅವಲ್ಲಿ ತಮಿಳ್ನವ ಅವ ತೆರಿಯುಮಾ ಅಂತ ಹೇಳಿ ಕೇಳಿದ. ಅಷ್ಟು ನನಗೂ ತೆರಿಯು. ನಾನು ಹೇಳಿದೆ ತೆರಿಯಂ ಅಂತೇಳಿ ಹೇಳಿದೆ. ಅವರು ದೋಣಿಯನ್ನ ದೂಡಿ ಬಿಟ್ರು. ಅದು ಕೆರೆಯ ಮಧ್ಯ ಹೋಗಿ ನಿಂತಿತು. ಸಿನಿಮಾದಲ್ಲಿ ನೋಡಿದ್ದೇವಲ್ಲ, ಎರಡು ಹುಟ್ಟನ್ನ ಹೀಗೆ ಹಿಡ್ಕೊಂಡು ಹೀಗೆ ಹಾಕಿದ್ರೆ ದೋಣಿ ಮುಂದೆ ಹೋಗ್ತದೆ. ನಾನು ಹೀಗೆ ಹಾಕ್ತೇನೆ, ಒಂದು ಹುಟ್ಟು ಹಾಕಿದ್ರೆ ಇನ್ನೊಂದು ಹುಟ್ಟು ಬರುವುದಿಲ್ಲ, ಎಂತ ಮಾಡಿದ್ರು ದೋಣಿ ಮುಂದೆ ಹೋಗುವುದಿಲ್ಲ. ನನ್ನ ಹೆಂಡತಿಗೆ ಅದು ಗೊತ್ತೇ ಆಗ್ಲಿಲ್ಲ. ಅವರು ಇವರೇನೋ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂತು ನಗ್ತಾ ಇದ್ರು. ಆದ್ರೆ ಒಳಗೆ ನನಗೆ ಗೊತ್ತಾಗ್ತಾ ಇತ್ತು ಇದು ನನ್ನಿಂದ ಆಗ್ತಾ ಇಲ್ಲ. ಏನ್ ಮಾಡೋದು? ಆ ಹಾಡು ಪುರ ಮೇಗಡೆ ಬಾನ್ ಕೆಳಗಡೆ ಕಾನ್ ಜೊನ್ನದ ಜೇನ್ ನಡುವೆ ನನ್ನೊಳು ನಿನ್ನೊಳು ನಾನ್ ನಮಗಿನ್ನೇನ್ ಗೊಡವೆ. ಈ ಅನುಭವ ತಗೊಳ್ಳಿಗೆ ಹೋದದ್ದು. ಈ ಹುಟ್ಟಿನ ಅನುಭವ ಯಾರಿಗೆ ಬೇಕು? ಏನು ಮಾಡಿದ್ರೂ ಆಗ್ಲಿಲ್ಲ, ಎಂತ ಮಾಡೋದು ಅಂತ ಹೇಳಿ ಗೊತ್ತಾಗದೆ ಸುಮ್ಮನೆ ಒಂದು ಆಲೋಚನೆ ಬಂತು. ಒಂದೇ ಸೈಡಿಗೆ ಹಾಕ್ಲಿಕ್ಕೆ ಶುರು ಮಾಡಿದ್ದೆ. ಒಂದೇ ಸೈಡ್ ಮಾಡುವಾಗ ದೋಣಿ ತಿರುಗ್ಲಿಕ್ಕೆ ಶುರು ಆಯ್ತು. ಅಯ್ಯೋ, ತಿರುಗಿ ನಾನು ಪೂರ್ತಿ ಬೆವರಿದ್ದೆ. ದಡದ ಹತ್ತಿರ ಬಂತು. ಅವ ದಡದಲ್ಲಿ ನಿಂತು ನಗ್ತಾ ಇದ್ದ. ಇವಳಿಗೆ ವಿಷಯವೇ ಗೊತ್ತಿಲ್ಲ. ನಾ ಮತ್ತೆ ಕೆಳಗೆ ಇಳಿದ ಮೇಲೆ ನಾನು ಹೇಳ್ತೇನೆ, ನೋಡಿ ಈ ಅನುಭವ ಇವತ್ತು ನಾನು ನಿಮ್ಮ ಮುಂದೆ ಹಂಚಿಕೊಳ್ಳಬೇಕು ಅಂತ ಹೇಳಿ, ಆದರೆ ಅದರ ಒಂದು ಸುಖವನ್ನ ಆನಂದವನ್ನ ನಾನು ಅನುಭವಿಸಿದ್ದನ್ನ ನಾನು ಎಲ್ಲಿಯಾದರೂ ಈ ದೋಣಿಯಲ್ಲಿ ಕೂತ್ಕೊಳ್ಳೋದಿಲ್ಲ ಅಂತ ಹೇಳುವಂತಹ ನಿರ್ಧಾರಕ್ಕೆ ಬರ್ತಿದ್ರೆ ಈ ಅನುಭವವನ್ನು ನಾನು ಕಳ್ಕೊಳ್ತಾ ಇದ್ದೆ. ಇವತ್ತು ನನಗೆ ಅದನ್ನು ನೆನೆಸಿಕೊಂಡು ನಗುವುದಕ್ಕೆ ಅಥವಾ 10 ಮಂದಿಯ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಅದೊಂದು ಒಳ್ಳೆಯ ಅನುಭವ ಆಗ್ತದೆ. ನೀವು ನೋಡಿ ಮಾಹಿತಿ ಸಂಗ್ರಹ ಮಾಡಿ ಇವತ್ತು ನನ್ನಿಂದ ಹೇಳಿಸಿದ್ರಿ. ಸೋ ಸ್ವೀಟ್ ಸರ್, ಸೋ ಸ್ವೀಟ್. ಸೊ ಇವತ್ತು ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ನೀವು ನಮ್ಮ ಜೊತೆ ಇದ್ರಿ, ಇಷ್ಟು ಹೊತ್ತು ನಮ್ಮ ಜೊತೆ ಮಾತಾಡಿದ್ರಿ. ನನಗಂತೂ ಸಮಯ ಕಳೆದು ಹೋದದ್ದೇ ಗೊತ್ತಾಗ್ಲಿಲ್ಲ. ಹೀಗಿರುವಾಗ ನಾನಿಲ್ಲಿ ಸಾಮಾನ್ಯವಾಗಿ ಒಂದು ಪ್ರಶ್ನೆಯನ್ನ ಕೇಳ್ತೇನೆ ಸರ್. ನವರಾತ್ರಿ ಸಂದರ್ಭದಲ್ಲಿ ದೇವಿ ಪ್ರತ್ಯಕ್ಷ ಆಗಿ ಒಂದು ವರ ಕೊಟ್ರೆ ಏನ್ ಕೇಳ್ತೀವಿ? ನನಗೆ ದೇವರ ದಯದಲ್ಲಿ ದೇವರ ಹತ್ರ ಸ್ವಂತಕ್ಕೆ ಕೇಳಬೇಕಾದಂತಹ ಅಗತ್ಯವೇ ಇಲ್ಲ. ಯಾಕೆಂದರೆ ದೇವರು ಎಲ್ಲ ರೀತಿಯಿಂದ ನನ್ನನ್ನು ಸಂತೃಪ್ತನಾಗಿಟ್ಟಿದ್ದಾರೆ. ನಾನು ಕೇಳೋದು ಅಂತ ಹೇಳಿ ಆದರೆ ಇಡೀ ಜಗತ್ತಿಗೆ ಒಳ್ಳೇದಾಗಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಖಂಡಿತ ಸರ್, ಖಂಡಿತ. ಬಹಳ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಇಷ್ಟು ಹೊತ್ತು ನಮ್ಮ ಜೊತೆ ಸಮಯವನ್ನು ಕಳೆದ್ರಿ. ಸ್ಪಂದನ ವಾಹಿನಿಗೆ ಬಂದು ಒಂದು ಸಂದರ್ಶನವನ್ನು ಕೊಟ್ರಿ. ನವರಾತ್ರಿ ಹಬ್ಬದ ಸಂಭ್ರಮವನ್ನು ದುಪ್ಪಟ್ಟು ಮಾಡಿದ್ರಿ. ಈ ಸಂದರ್ಭದಲ್ಲಿ ಏನು ಅನಿಸ್ತು ಸರ್ ನಿಮಗೆ ಇಷ್ಟೊತ್ತು ನಮ್ಮ ಜೊತೆ ಇತ್ತು? ಇದು ಒಂದು ಅವಕಾಶವೇ ಜೀವನದಲ್ಲಿ ನಮ್ಮ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ. ಸ್ಪಂದನ ಅಂತ ಹೇಳಿದ್ರೆ ಏನು ಹೇಳಿ? ಸ್ಪಂದಿಸುವಂಥದ್ದು. ಸಮಾಜದೊಟ್ಟಿಗೆ ಅವರ ಈ ಇಂಟರ್ವ್ಯೂನಿಂದಾಗಿ ಯಾರಿಗಾದರೂ ಒಂದು 2-3 ಜನರಿಗೆ ಮನಸ್ಸು ಹಗುರ ಆಗುವಂತಹ ರೀತಿಯ ಅನುಭವ ಸಿಕ್ಕಿತು ಅಂತ ಹೇಳಿದರೆ ಇಲ್ಲಿ ಬಂದು ನಿಮ್ಮ ಜೊತೆ ಇಷ್ಟು ಹೊತ್ತು ಮಾತಾಡಿದ್ದಕ್ಕೆ ಮತ್ತು ಯಾರಿಗಾದರೂ ಇದರಿಂದಾಗಿ ಪ್ರಯೋಜನ ಆಯಿತು ಅಂತ ಹೇಳಿ ಆದರೆ ನಾನು ಅತ್ಯಂತ ಸಂತೋಷ ಪಡುತ್ತೇನೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಬಂದದಕ್ಕೂ ಕೂಡ ಹಾಗೆ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಏನ್ ಹೇಳುವಂಥದ್ದು, ನಿಮ್ಮಿಂದ ಇನ್ಸ್ಪೈರ್ ಆಗುವಂಥದ್ದು ಸಾಕಷ್ಟಿದೆ. ಕಲಿತಾನೇ ಇರ್ತೇವೆ ಯಾವಾಗ್ಲೂ. ನೀವ್ ಯಾವಾಗ್ಲೂ ನಗ್ತಾ ಇರಿ, ನಗುವನ್ನೇ ಎಲ್ರಿಗೂ ಪಸರಿಸ್ತಾ ಇರಿ ಅಂತ ಹೇಳ್ತಾ, ನಿಮ್ಮಿಂದ ಸಾಕಷ್ಟು ಕೆಲಸಗಳು ಇನ್ನೂ ಆಗುತ್ತಿದೆ ಸರ್. ಖಂಡಿತವಾಗ್ಲು ದೇವಿಯ ಆಶೀರ್ವಾದ ಖಂಡಿತವಾಗ್ಲೂ ಎಲ್ಲರ ಮೇಲೂ ಬೇಕು, ನಿಮ್ಮ ಮೇಲೂ ಖಂಡಿತವಾಗ್ಲೂ ಇರ್ಲಿ ಅಂತ ನಾವು ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮಕ್ಕೆ. ಸ್ಪಂದನದ ಎಲ್ಲರಿಗೆ, ವಿಶೇಷವಾಗಿ ನಿಮಗೆ ಮತ್ತು ನಮ್ಮ ಸೆಬಾಸ್ಟಿಯನ್ ರವರಿಗೆ ಅವರ ಒತ್ತಾಯ ಇಲ್ಲದಿದ್ರೆ ನಾನು ಇವತ್ತಿಲ್ಲಿ ಬರ್ತಿರ್ಲಿಲ್ಲ. ಆಗಲಿ ಅವರು ನಮ್ಮ ಊರಿನವರು, ಅವರು ಸಹ ಒಂದು ವಿಶೇಷ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಸಮಾಜಕ್ಕೆ. ಅವರ ಏನು ಪ್ರಯತ್ನ ಯಶಸ್ವಿ ಆಗಲಿ ಅಂತ ಹೇಳಿ ಎಲ್ಲರಿಗೂ, ಸ್ಪಂದನದ ಇಡೀ ತಂಡಕ್ಕೆ ನಾನು ಶುಭವನ್ನು ಕೊಡ್ತೇನೆ ಮತ್ತು ತಮ್ಮ ಮೂಲಕ ನವರಾತ್ರಿಯ ಶುಭವನ್ನು ಇಡೀ ನಾಡಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಅತಿಥಿ ಎಷ್ಟು ಮನ ಬಿಚ್ಚಿ ಮಾತಾಡಿದ್ರು, ನಮಗೆಲ್ಲರಿಗೂ ನಗು ತರುವಂತೆ ಮಾತಾಡಿದರು. ಎಷ್ಟು ಜ್ಞಾನ, ಎಷ್ಟೊಂದು ಯೋಚನೆ, ಎಷ್ಟೊಂದು ಅನುಭವ, ಇದನ್ನೆಲ್ಲ ನೋಡಿ ನನ್ನ ಮನಸ್ಸಂತೂ ಬಹಳ ಖುಷಿಯಿಂದ ಇದೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬರು ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ. ನಮಸ್ಕಾರ. या देवी सर्वभूतेषु विष्णुमायेति शक्तिता नमस्तस्यै 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 नमो नमः. ಈ ಕಾರ್ಯಕ್ರಮದ ಪ್ರಾಯೋಜಕರು ತುಳುನಾಡು ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್. नमस्तस्यै नमस्तस्यै नमो